ರಕ್ತದಾನದಿಂದ ಹೊರಟಂತಹ ಯುವಕರ ತಂಡ. ಆ ತಂಡ ಇವತ್ತಿಗೆ ಸತ್ಯದ ತುಳುವೇರು ಅಂತ ಹೆಸರಿಟ್ಕೊಂಡು ಎಲ್ಲ 2 ಜಿಲ್ಲೆಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಮೊದಲಿಗೆ ಅದರ ಗೌರವಾಧ್ಯಕ್ಷೆಯಾಗಿ ನನ್ನನ್ನು ಅವರು ಸೇರಿಸ್ಕೊಂಡ್ರು. ತದನಂತರ ಸ್ವಲ್ಪ ದಿನ ಆದ ಕೂಡಲೇ ನೀವು ಗೌರವ ಸಲಹೆಗಾರರಾಗಿ ನಾನಿದ್ದೆ. ನಂತರ ನನ್ನನ್ನು ಗೌರವ ಅಧ್ಯಕ್ಷರಂತೇಳಿ ಮಾಡಿದರು. ಒಂದು ದಿನಕ್ಕೂ ಅವರಿಗೆ ಅವರ ಜೊತೆ ಸದಸ್ಯರಾಗಿ ಯಾವುದೇ ಚ್ಯುತಿ ಬರದ ಹಾಗೆ ಕೆಲಸ ಮಾಡಿಕೊಂಡು ಇವತ್ತಿಗೂ ಬಂದಿದ್ದೇನೆ. ಮೇ 1ನೇ ತಾರೀಕು ಒಂದು ರಕ್ತದಾನ ಶಿಬಿರ ಇಟ್ಟೆವು. ಈ ಕೊರೋನಾದ ಸಮಯದಲ್ಲಿ ಬಹಳ ಕಷ್ಟ, ರಕ್ತ ಸಿಗ್ತಾ ಇಲ್ಲ, ಇವತ್ತಿಗೂ ರಕ್ತ ಸಿಗುವುದಿಲ್ಲ ಅಂತ ಪೇಚಾಡ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ. ಅಂತಹ ಸಮಯದಲ್ಲಿ ರಕ್ತದಾನ ಶಿಬಿರದಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು 70 ಯೂನಿಟ್ ರಕ್ತವನ್ನು ತಂಡದ ಸದಸ್ಯರು ಕೊಟ್ಟರು. ಆವಾಗಲೇ ಅಲ್ಲಿಗೆ ಒಂದು ಫೋನ್ ಬಂತು, ಹೀಗೀಗೆ ಒಂದು ಪಡುಕೆರೆಯಲ್ಲಿ ಯಾವುದೇ ಒಂದು ಪರಿಸ್ಥಿತಿಯ ಜೀವಿಸಲು ಸರಿ ಇಲ್ಲದಂತಹ ಮನೆ ಇದೆ ಅಂತ ನಮ್ಮ ಒಂದು ತಂಡದ ಸದಸ್ಯನಿಗೆ. ಆವಾಗ ಅಲ್ಲಿಂದ ನಾವು ಇಲ್ಲಿಂದ ಹೋಗಿ ಅಲ್ಲಿ ಅದನ್ನೇ ನೋಡುವ ಅಂತಾಯಿತು. ಅದಕ್ಕಿಂತ ಒಂದು ತಿಂಗಳ ಮುಂಚೆ ನನ್ನ ಕ್ಷೇತ್ರ ಕುರ್ಕಾಲು ಕ್ಷೇತ್ರದ ಶಂಕರ್ಪುರ ಅಲ್ಲಿ ಒಂದು, ನೀವು ನೋಡಿದರೆ ಆ ಫೋಟೋದಲ್ಲಿ, ಒಂದು ಮಹಿಳೆ ಅಂತ ಪಾಪ ಯಾವುದೇ ಒಂದು ಸವಲತ್ತು ಪಡೆಯದಂತಹ ದಲಿತ ಮಹಿಳೆ. ನನ್ನ ಸತ್ಯದ ತುಳುವೇರು ತಂಡದಲ್ಲಿ ಪ್ರವೀಣ್ ಕುರ್ಕಾಲ್ ಅಂತ ಒಬ್ಬರು ಮತ್ತು ಶಿವಪ್ರಕಾಶ್ ಅಂತ ಒಬ್ಬರು, ಅವರು ಯೋಧರು, ಅವರು ನಮ್ಮ ಸಂಸ್ಥಾಪಕರು. ಒಂದು ಹುಟ್ಟು ಹಾಕಲಿಕ್ಕೆ ಅವರು ಇದನ್ನು ನೋಡುವಾಗ ಇದನ್ನು ಮನೆ ಮಾಡುವ ಅಂತ ಆ ದಿನವೇ ಹೋಗಿ ಅದರ ಮರುದಿವಸವೇ ಪಂಚಾಂಗ ತೆಗೆದು ಯಾವುದೇ ಒಂದು ಗುದ್ದಲಿಲ್ಲ ಏನಿಲ್ಲ, ಪಂಚಾಂಗವನ್ನು ಮಾಡಿ 18 ದಿನದಲ್ಲಿ ಕೆಲಸ ಮುಗಿಸಿ 20 ವರ್ಷದಲ್ಲಿ ಅವರು ಗುಡ್ಸಲಲ್ಲಿದ್ದ ಒಂದು ಗಂಡ ಹೆಂಡತಿ ಜಲಜಕ್ಕ ಮತ್ತು ಸದಾನಂದಣ್ಣ ಅವರನ್ನು 20 ದಿನದಲ್ಲಿ ಒಂದು ಒಳ್ಳೆಯ ಮನೆಯಲ್ಲಿ ಕುತ್ಕೊಳಿಸುವಂತಹ ಕೆಲಸವನ್ನು ನನ್ನ ತಂಡ ಮಾಡಿದೆ. ಸತ್ಯದ ತುಳುವೇರಿನ ಯುವಕರು ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರ್ತಿತ್ತು. ಯಾಕಂದರೆ ಅವರೇ ಕಲ್ಲು ಹೊರೋದು, ಅವರೇ ಮಣ್ಣು ಹೊರೋದು, ಏನು ಬೇಕು ಅದನ್ನು ತರೋದು. ಆ ಲಾಕ್ಡೌನು ಆ ಸಮಯದಲ್ಲಿ ಎಲ್ಲಿ ಪೊಲೀಸ್ನವ್ರು ನಿಲ್ಲಿಸ್ತಾರ ಅಂತ ಭಯ. ಆದ್ರೂ ಯಾವುದಕ್ಕೂ ಹೆದರದೆ ರಾತ್ರಿ ಹಗಲು ಕೆಲಸ ಮಾಡಿ ಈ ಒಂದು ಮನೆಯನ್ನು ಸತ್ಯದ ತುಳುವೇರಿನ ಎಲ್ಲ ಪದಾಧಿಕಾರಿ